ಅಜ್ಞಾನವೆಂಬ ಕತ್ತಲೆಯಿಂದ ಜ್ಞಾನವೆಂಬ ಬೆಳಕಿಗೆ ಕರೆದೊಯ್ದು ಜೀವನದ ದೀಪ ಬೆಳಗಿಸಿದ ಶಿಕ್ಷಕರಿಗೆ ಏನಾದರೂ ಒಂದು ಹೊಸತನವನ್ನು ಉಡುಗೊರೆ ನೀಡಬೇಕೆಂಬ ಉದ್ದೇಶದಿಂದಾಗಿ ಅಮನ್ ಹಾಗೂ ಆದ್ಯ ಅಣ್ಣ ತಂಗಿ ಸೇರಿಕೊಂಡು ಸರಿಸುಮಾರು 120ಕ್ಕೂ ಅಧಿಕ ಶಿಕ್ಷಕರ ಭಾವಚಿತ್ರಗಳನ್ನು ಅಂಟಿಸಿ ಗೂಡುದೀಪವನ್ನು ತಯಾರಿಸುವುದರ ಮೂಲಕ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ. ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನವನ್ನು ಆಚರಿಸಲಾಗುತ್ತಿದೆ. ಭಾರತದ 2ನೇ ರಾಷ್ಟ್ರಪತಿ, ಮೊದಲ ಉಪರಾಷ್ಟ್ರಪತಿಯಾಗಿದ್ದ ಹಾಗೂ ಶ್ರೇಷ್ಠ ಶಿಕ್ಷಣ ತಜ್ಞ ವಿದ್ವಾಂಸರಾದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಸಲುವಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನವನ್ನು ಆಚರಿಸಲಾಗುತ್ತಿದೆ. ಶ್ರೇಷ್ಠ ಶಿಕ್ಷಣ ತಜ್ಞರಾಗಿದ್ದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ತಮ್ಮ ಇಡೀ ಜೀವನವನ್ನು ಸಮಾಜಕ್ಕೆ ಶಿಕ್ಷಣ ನೀಡಲು ಮತ್ತು ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯತೆಯ ಮನೋಭಾವವನ್ನು ಬಿತ್ತುವುದರಲ್ಲಿ ಕಳೆದರು. ಹೀಗೆ ಶಿಕ್ಷಣಕ್ಕಾಗಿ ಇವರ ಮಹಾನ್ ಕೊಡುಗೆಗಳನ್ನು ಗೌರವಿಸಲು ಮತ್ತು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಲು ನಿಸ್ವಾರ್ಥದಿಂದ ಶ್ರಮಿಸುತ್ತಿರುವ ಪ್ರತಿಯೊಬ್ಬ ಶಿಕ್ಷಕರನ್ನ ನೆನಪಿಸುವ ನಿಟ್ಟಿನಲ್ಲಿ ಮಣ್ಣಗುಡ್ಡಿಯ ನಿವಾಸಿಗಳಾದ ಪ್ರಶಾಂತ್ ಭಂಡಾರಿ ಹಾಗೂ ರಶ್ಮಿ ಭಂಡಾರಿ ದಂಪತಿಗಳ 2 ಮಕ್ಕಳಾದ ಅಮನ್ ಹಾಗೂ ಆದ್ಯ ಅಣ್ಣ ತಂಗಿ ಸೇರಿಕೊಂಡು ತಾವು ಕಲಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಶಿಕ್ಷಕರ ಸರಿಸುಮಾರು 120ಕ್ಕೂ ಅಧಿಕ ಭಾವಚಿತ್ರಗಳನ್ನು ಅಂಟಿಸಿ ಗೂಡುದೀಪವನ್ನು ತಯಾರಿಸಿದ್ದಾರೆ. ಇದಕ್ಕೆ ಬೇಕಾಗುವ ಬಿದಿರುಗಳನ್ನು ಕ್ರೋಢೀಕರಿಸಿಕೊಂಡು ಶಾಲಾ ರಜಾ ದಿನಗಳು ಮತ್ತು ಬಿಡುವಿನ ಸಮಯದಲ್ಲಿ 4 ದೊಡ್ಡ ಬಿದಿರು ಮತ್ತು 36 ಚಿಕ್ಕ ಬಿದಿರಿನಿಂದ ಗೂಡುದೀಪ ತಯಾರಿಸಿದ್ದಾರೆ. ಸುಮಾರು 15 ದಿನಗಳ ಕಾಲ ತಮ್ಮ ಬಿಡುವಿನ ಸಮಯದಲ್ಲಿ ಇದಕ್ಕಾಗಿಯೇ ಪರಿಶ್ರಮದಲ್ಲಿ ತೊಡಗಿಕೊಂಡಿದ್ದಾರೆ. ಈ ಇಬ್ಬರು ಅಣ್ಣ ತಂಗಿ ಡೊಂಗರಕೇರಿಯ ಕೆನರಾ ಸ್ಕೂಲ್ನ ಉರ್ವ ವಿದ್ಯಾರ್ಥಿಗಳಾಗಿದ್ದಾರೆ. ನನ್ನ ಹೆಸರು ಅಮನ್ ಪಿ ಭಂಡಾರಿ. ನಾನು ಶಿಕ್ಷಕರ ದಿನಾಚರಣೆಗೆ ಈ ಗೂಡುದೀಪವನ್ನು ಮಾಡಿ ಶಿಕ್ಷಕರಿಗೆ ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಮೊದಲನೇದಾಗಿ ನಾನು ಫಸ್ಟ್ ಬ್ಯಾಂಬು ಎಲ್ಲ ತಂದು ಅದನ್ನು ಕಟ್ ಮಾಡಿ ಮತ್ತು ಅದನ್ನೆಲ್ಲ ಜೋಡಿಸಿ ಮತ್ತು ನ್ಯೂಸ್ ಪೇಪರ್ ಅಂಟಿಸಿ ಅದರ ಮೇಲೆ ಕಲರ್ ಪೇಪರ್ ಅಂಟಿಸಿ ಲಾಸ್ಟಿಗೆ ಫಿನಿಶಿಂಗ್ ಎಲ್ಲ ಆಗಿ ಬಾರ್ಡರ್ ಮಾಡಿ ಎಲ್ಲ ಮಾಡಿದೆ. ಮತ್ತು ಇದು ಗೂಡುದೀಪ ಮಾಡಲು ನನಗೆ 15 ದಿವಸ ಆಗಿತ್ತು. ಮತ್ತು ನನಗೆ ಟೈಮ್ ಸಿಕ್ಕದ ಎಲ್ಲ ಇದಕ್ಕೆ ಡೆಡಿಕೇಟ್ ಮಾಡ್ತಿದ್ದೆ. ಟೀಚರ್ಸಿಗೆ ನನ್ನೊಂದು ಸ್ಮಾಲ್ ಗಿಫ್ಟ್ ಅಂತ ಹೇಳ್ಬೋದು. ಮತ್ತು ಟೀಚರ್ಸಿಗೆ ಒಂದು ನನ್ನ ಮೇಲೆ ಅಭಿಮಾನ ಇದಕ್ಕೆ ಮಾಡಿ ಇದು ಗೂಡುದೀಪ ಮಾಡಿದ್ದೆ. My name is Adya P. Bandari. I am studying in 4th C section. My teacher is Deepa ma'am. Teacher play a very important role in student success. They help student understand lesson and gain knowledge. A good teacher encourage student in work hard and never give up. Teacher guides student in choosing the right path in life. In this way, teachers shape the future and play a big part in every student's success. Without teacher, learning would be very difficult for student. Teacher are the real builders of a strong and bright future. Thank you. ಈ ಕುರಿತು ಮಾತನಾಡಿದ ರಶ್ಮಿ ಭಂಡಾರಿಯವರು ಮೊದಲಿನಿಂದಲೂ ಶಾಲಾ ಶಿಕ್ಷಕರಿಗಾಗಿ ಏನಾದರೂ ಒಂದು ಮಾಡಬೇಕು ಎನ್ನುವ ಹಂಬಲ ಅವನಲ್ಲಿತ್ತು. ಈ ಬಾರಿ ಈ ವಿಶಿಷ್ಟ ಮಾದರಿಯ ಗೂಡುದೀಪವನ್ನು ಶಿಕ್ಷಕರಿಗೆ ನೀಡುವ ಉದ್ದೇಶವನ್ನು ನನ್ನಲ್ಲಿ ಹೇಳಿದ. ಅದಕ್ಕೆ ಬೇಕಾಗುವ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದೇನೆ ಎಂದರು. ಈ ಸಲ ಅವನು 10th ಅಂತ ನಾವು ಸ್ವಲ್ಪ ಅವನಿಗೆ ಅಂಥ ವಿಷಯದಲ್ಲೆಲ್ಲ ಫೋಕಸ್ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿಸಿದ್ದೇವೆ. ಅಂದರೆ ಈಗ ಇದೊಂದು ಗೂಡುದೀಪ ಅವನು ತುಂಬ ಇಂಟ್ರೆಸ್ಟಿಂದ ಟೀಚರಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದಾನೆ ಅಂತ ಹೇಳುವಾಗ ನಾವು ಅದಕ್ಕೊಂದು ಅವನಿಗೆ ತುಂಬ ಸಪೋರ್ಟ್ ಮಾಡಿದ್ದೇವೆ. ಮತ್ತು ಒಂದು 15 ಡೇಸ್ ಇದಕ್ಕೆ ಟೈಮ್ ಹಿಡಿಯುತ್ತೆ. ಇದಕ್ಕೆ ಈಗ LKGಯಿಂದ 8th ತನಕ ಡೊಂಗರಕೇರಿ ಸ್ಕೂಲಲ್ಲಿ ಕಲ್ತದವನು. ಮತ್ತು ಇಲ್ಲಿ 9th 10th ಇಲ್ಲಿ ಉರ್ವ ಕೇಂದ್ರದಲ್ಲಿ ಈಗ ಕಲಿತಾ ಇದ್ದಾನೆ. ಅದೇ ಒಂದು ಈ 12 ವರ್ಷದ ಜರ್ನಿಯಲ್ಲಿ ಅವನು ಕಲ್ತಂಥ ಎಲ್ಲ ಟೀಚರ್ಸ್ಗೆ ಅವನ ಅದೊಂದು ಡೆಡಿಕೇಶನ್ ಅಂತ ಹೇಳ್ಬೋದು. ಇದೊಂದು ಚಿಕ್ಕ ಗೂಡುದೀಪದ ಮೂಲಕ ಅವನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾನೆ ಟೀಚರ್ಸ್ನವರಿಗೆ. ಫೋಟೋಸನ್ನು ಮೇಡಮ್ ನಾವು ಸ್ಕೂಲಲ್ಲಿ ಹೋಗಿ ಇಂಥ ಪ್ರಾಜೆಕ್ಟ್ ಇವನು ಮಾಡ್ತಿದ್ದೆ ಅಂತ ಹೇಳುವಾಗ ಹೌದಾ ಒಳ್ಳೆ ವಿಷಯ ಎಂತ ಬೇಕಂತ ಹೇಳಿದೆ. ಅದಕ್ಕೆ ನಾನು ಹೇಳಿದೆ ಇವನಿಗೆ ಕಲಿಸಿದ ಟೀಚರ್ಸ್ನ ಎಲ್ಲ ಒಂದು ಫೋಟೋಸ್ ಕೊಟ್ಟರೆ ನಾನು ಅದಕ್ಕೆ ಅಂಟಿಸಿ ಈಗ ಮಾಡುವಂತ ಹೇಳೋದಕ್ಕೆ ಆಯ್ತು. ಅವ್ರಿಗೆ ತುಂಬ ಸಂತೋಷ ಆಯಿತು. ಆಯಿತು ನಾನು ಕಲಿಸ್ತೀನಿ. ಎಲ್ಲರದ್ದಿಲ್ಲ, ಈಗೆಲ್ಲ ಶಾಲೆದಲ್ಲೆಲ್ಲ ಟೀಚರ್ಸ್ ಎಲ್ಲ ಚೇಂಜ್ ಆಗಿದೆ. ನಮ್ಮ ತಿದ್ದದನ್ನೆಲ್ಲ ಕಟ್ಟ ಹಾಗೆ ಸಾಧಾರಣ 120 135 ಫೋಟೋಸ್ ಏನೋ ಸಿಕ್ಕಿದೆ. ಅದನ್ನು ಚೆಂದಾಗಿ ನಾವು ಕಂಪ್ಯೂಟರ್ ಡಿಸೈನಿಂಗ್ ಸೆಟ್ ಮಾಡಿ ಅದನ್ನು ಅಂಟಿಸಿದ್ದೇವೆ. ಲಾಕ್ಡೌನ್ ಸಂದರ್ಭದಲ್ಲಿ ಕೂಡ ರಾಮ ಮಂದಿರ ಮಾದರಿಯ ಗೂಡುದೀಪವನ್ನು ಕೂಡ ತಯಾರಿಸಿ ಅಮನ್ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.